ನಮಸ್ಕಾರ ಅತ್ತೆ. ಹಲೋ ಬಾವಾ. ಹಲೋ ಬಾವಾ ರಾಯ್ರೆ. ನಮಸ್ತೆ. ಏನ್ ಸರ್ ನೀವು ಇಷ್ಟು ಲೇಟ್ ಆಗಿ ಬಂದ್ರೆ ಹೇಗೆ? ಅತ್ತೆ ಇನ್ನೊಂದ್ ದೊಡ್ಡ ಪೀಸ್ ಹಾಕ್ತೀರಾ? ನಿನ್ ಮುಖಕ್ಕೆ ಇದು ಸಾಕು ಬಿಡು. ನನ್ ಮಾತ್ ಕೇಳು, ಮಗುನ ಕರ್ಕೊಂಡ್ ಬಂದ್ಬಿಡು. ನಿನ್ನ ಅಣ್ಣ ನಿನ್ಗೆ ಒಳ್ಳೆ ದಾರಿ ತೋರಿಸ್ಕೊಡ್ತಾನೆ. ನಿನ್ಗಿನ್ನು ಚಿಕ್ಕ ವಯಸ್ಸು, ಬೇಕಾದ್ರೆ ಇನ್ನೊಂದ್ ಮದ್ವೆ. ಏನ್ ಮಾತದು? ಯಾವಾಗ ಎಲ್ಲಿ ಏನ್ ಮಾತಾಡ್ಬೇಕೋ ಗೊತ್ತಿಲ್ಲ. ಸುಮತಿ ಸುಮತಿ ಚೆನ್ನಾಗಿದ್ಯಮ್ಮ? ನಿನ್ನ ಅಣ್ಣನ ಹೀಗ್ ನೋಡಕ್ ಆಗ್ತಿಲ್ವೇ? ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ನಷ್ಟ ಆಗಿದೆ. ಹೇಗಿದ್ದವ್ ನೀವ್ನು? ನೀವೇನಾದ್ರೂ ಸಹಾಯ ಮಾಡಿ. ವ್ಯಾಪಾರದಲ್ಲಿ ನಷ್ಟ ಆಗಿ ಇವಾಗ ನಿನ್ ಗಂಡನ್ ಮುಂದೆ ಹೀಗೆ 20 ಲಕ್ಷ ಬೇಕು ಬಾವಾ, ಪ್ಲೀಸ್ ಸ್ವಲ್ಪ ಸಹಾಯ ಮಾಡು ಅಂತ ಹೇಳೆ. ಏನಾಯ್ತು ಸುಮತಿ? ನೀನು ದಿವಾಳಿ ಆಗಿದ್ಯಂತೆ, ಅದಕ್ಕೆ ನನ್ ಗಂಡನ ಆಸ್ತಿ ನಿಂಗ್ ಬರ್ಕೊಡ್ಬೇಕಂತೆ. ನಾವ್ ಕಷ್ಟದಲ್ಲಿರುವಾಗ ಕರೆದು ಸಹಾಯ ಮಾಡಿದ್ಯೇನೋ ಯಾವತ್ತಾದ್ರೂ? ಮಗುಗೆ ತಿಂಡಿ ಕೊಡೋಕ್ಕೂ ಅಳ್ತಿದ್ಯಲ್ಲ ಅತ್ತಿಗೆ ನೀನು.